ಸಿಸಿ ರಸ್ತೆಯಿಂದ ಪೊಳಲಿಗೆ ಸಾಗುವ ಹಾದಿಯಲ್ಲಿ ಅಮಟಾಡಿ ಕಿನ್ನಿಮಜಲು ಕೆರೆ ಇದೆ. 62 ಸೆಂಟ್ಸ್ ವಿಸ್ತೀರ್ಣದ ಈ ಕೆರೆಯನ್ನ ರೈತರು ನಮ್ಮ ಕೆರೆ ಎಂದು ಹೆಸರಿಟ್ಟು ಪುನಶ್ಚೇತನಗೊಳಿಸಿದ್ದಾರೆ. ಇದರ ಪರಿಣಾಮ ಕೆರೆಯಲ್ಲೀಗ ನೀರು ತುಂಬಿ ಸುತ್ತ ಹಸಿರು ನಳನಳಿಸುತ್ತಿದೆ. ಕಿನ್ನಿಮಜಲು ಕೆರೆಯ ಭೂಮಿಯ ಮಾಲಕತ್ವ ಮಂಗಳೂರು ಬಿಷಪ್ ಅವರ ಹೆಸರಿನಲ್ಲಿದೆ. ಕೃಷಿಗೆ ಕೆರೆಯನ್ನು ಪುನಶ್ಚೇತನಗೊಳಿಸಲು ಮತ್ತು ಬಳಸಲು ಬಿಷಪ್ ಅವರು ಅನುಮತಿ ಪತ್ರವನ್ನ ನೀಡಿದ ಬಳಿಕ ಕೆರೆಯ ರೂಪ ಬದಲಾಯಿತು. 1 ವರ್ಷದ ಹಿಂದೆ ಇಲ್ಲಿ ಕೆರೆಯೊಂದಿದೆ ಎಂಬ ಕುರುಹೇ ಇಲ್ಲದಂತೆ ಆ ಪ್ರದೇಶ ಗಿಡ ಗಂಟಿಗಳಿಂದ ಆವೃತವಾಗಿತ್ತು. ಹೂಳು ತುಂಬಿ ನೀರು ಸಂಗ್ರಹ ಆಗುತ್ತಿರಲಿಲ್ಲ. ಸುತ್ತಮುತ್ತಲಿನ ರೈತರು ಒಗ್ಗೂಡಿ ಆಶಾಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಿದರು. ಈಶ್ವರ್ ಶೆಟ್ಟಿ ಅವರ ಬೆಂಬಲದಿಂದ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಮಂಜೂರಾಯಿತು. ಅದರಿಂದ ಪ್ರೇರಣೆ ಪಡೆದ ರೈತರು ಸ್ಥಳೀಯರಿಂದ ದೇಣಿಗೆ ಸಂಗ್ರಹಿಸಿ ಕೆರೆಯ ಪುನರುಜ್ಜೀವನ ಕಾರ್ಯ ಪ್ರಾರಂಭಿಸಿದರು. ಸುತ್ತಮುತ್ತಲಿನವರು ಶ್ರಮದಾನ ಮಾಡಿದರು. ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ತಾಂತ್ರಿಕ ಸಹಕಾರವನ್ನು ನೀಡಿದರು. ದಿಶಾ ಸಂಸ್ಥೆ ನಿರ್ವಹಣೆಗೆ ಸಹಕಾರ ನೀಡಿತು. ಇಲ್ಲಿಯ ರೈತರು ಪರಸ್ಪರ ಸಹಕಾರದಿಂದ ಒಂದಾಗಿ ಮಾಡಿರುವ ಈ ಸಾಧನೆಯಿಂದ ಕೆರೆಯಲ್ಲಿ 15 ಅಡಿಯಷ್ಟು ನೀರಿನ ಸಂಗ್ರಹವಿದೆ. ಕೆರೆಯ ಮಟ್ಟಕ್ಕಿಂತ ಕೆಳಗಿರುವ ಪ್ರದೇಶಕ್ಕೆ ನೀರು ಹರಿದು ಹೋಗುತ್ತದೆ. ಹೀಗೆ ಹರಿದು ಹೋಗುವ ನೀರಿನ ತೋಡಿಗೆ ಅಲ್ಲಲ್ಲಿ ಸಣ್ಣ ಕಟ್ಟಗಳನ್ನು ಕಟ್ಟಿ ಕೃಷಿಕರು ತಮ್ಮ ತೋಟಗಳಿಗೆ ನೀರು ಹಾಯಿಸುತ್ತಾರೆ. ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದರಿಂದ ಕೃಷಿಗೆ ನೀರೊದಗುತ್ತಿದೆ. 2023ರಲ್ಲಿ ಹಾಳು ಬಿದ್ದಿದ್ದ ಕುರುಹೇ ಇಲ್ಲದಂತಿದ್ದ ಕಿನ್ನಿಮಜಲು ಕೆರೆಯ ಪುನರುಜ್ಜೀವನ ಗ್ರಾಮದಲ್ಲಿ ಹಾಳು ಬಿದ್ದಿರುವ ಕೆರೆಗಳನ್ನು ಸಹಕಾರ ಮಾದರಿಯಲ್ಲಿ ಸಜೀವಗೊಳಿಸಬಹುದು ಎಂಬುದಕ್ಕೊಂದು ಮಾದರಿಯಂತಿದೆ. ಮಾರ್ಚ್ನಲ್ಲಿಯೂ ನಮಗೆ ಈ ಬಾರಿ ತೋಟಕ್ಕೆ ನೀರಿನ ಕೊರತೆ ಬರಲಾರದು ಎನ್ನುತ್ತಾರೆ ಸ್ಥಳೀಯ ಕೃಷಿಕರಾದ ಮಾರ್ಕ್ ಬರೆಟ್ಟೋ. ಒಂದು 120 ವರ್ಷ ಇತಿಹಾಸವುಳ್ಳ ಕೆರೆ. ಸಾಧಾರಣ ಇದೊಂದು ಮಳೆಗಾಲದಿಂದ ಒಂದು ಡಿಸೆಂಬರ್ ತನಕ ನೀರು ಇರ್ತದೆ ಇದರಲ್ಲಿ. ಅದರ ನಂತರ ಇದನ್ನು ನಾವು ಕಟ್ಟುತ್ತಾ ಇದ್ದೆವು. ನೀರು ಫುಲ್ ಆಗ್ತಾ ಮತ್ತು ಇಲ್ಲಿಂದ ಪೈಪ್ ಮೂಲಕ ಕೃಷಿಗೆ ಬಿಡ್ತಾ ಇದ್ದೆವು. ಕಳೆದ ಒಂದು 25 ವರ್ಷದಿಂದ ಪಾಳು ಬಿದ್ದಿತ್ತು. ಕಳೆದ ವರ್ಷ ಸರ್ ಜಯರಾಮರವರು ನಮಗೆ ಒಂದು ಕೆರೆಯನ್ನು ಸ್ವಲ್ಪ ಮಾಡುವಂಥ ಒಂದು ಉತ್ತೇಜನ ಕೊಟ್ಟರು. ಹಾಗೆ ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ಟಿ ಅವರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನಮಗೆ ಇವರ ಮುಖಾಂತರ ಬಂತು. ಹಾಗೆ ಮತ್ತು ಊರಿನವರು ಸೇರಿ ನಾವೊಂದು ಕಮಿಟಿ ಮಾಡಿದೆವು. ಮತ್ತು ಇದನ್ನೊಂದು ತಡೆಗೋಡೆ ಕಟ್ಟಿ ಅದನ್ನು ಇಂಪ್ರೂವ್ ಮಾಡುವಂಥ ಆಲೋಚನೆ ಮಾಡಿದೆವು. ಹಾಗೆ ಕಳೆದ ಏಪ್ರಿಲಲ್ಲಿ ನಾವು ಒಂದು 13 ಜನ ಸೇರಿ ಸರ್ ಜಯರಾಮರವರು, ಪ್ರಕಾಶ್ ಶೆಟ್ಟಿ, ಆಗ ನಾವು ಇಲ್ಲಿ ನೆರೆಹೊರೆಯವರು ಸಾಧಾರಣ ಎಲ್ಲರೂ ಸೇರಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದೆವು. ಹಾಗೆ 1 ತಿಂಗಳ ಒಳಗೆ ಈ ಕೆಲಸವನ್ನು ನಾವು ಮಾಡಿ ಮುಗಿಸಿದೆವು. ಕೆರೆ ಪುನರುಜ್ಜೀವನದಲ್ಲಿ ಸ್ಥಳೀಯ ರೈತರನ್ನು ಸಂಘಟಿಸುವಲ್ಲಿ ಮತ್ತು ಶ್ರಮದಾನ ಕೈಗೊಳ್ಳುವಲ್ಲಿ ಬರೆಟ್ಟೋ ಕುಟುಂಬ ಮುಖ್ಯ ಪಾತ್ರ ವಹಿಸಿದೆ. ವಿದೇಶದಲ್ಲಿದ್ದ ಬರೆಟ್ಟೋ ಕುಟುಂಬದವರು ಕೆರೆ ಪುನರುಜ್ಜೀವನಕ್ಕೆ ನೆರವಿತ್ತಿದ್ದಾರೆ. ಕೆರೆಯೊಂದು ಪುನರುಜ್ಜೀವನಗೊಂಡುದರಿಂದ ಸುತ್ತಮುತ್ತಲಿನ ಬಾವಿಗಳಲ್ಲಿ ಅಂತರ್ಜಲ ಪ್ರಮಾಣ ಏರಿಕೆಯಾಗಿದೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ನೀರು ಸಂಗ್ರಹಿಸಬಹುದು. ಈ ಬಾರಿ ತಡೆಗೋಡೆಯ ಸಾಮರ್ಥ್ಯ ಪರೀಕ್ಷಿಸುವುದಕ್ಕೆಂದು ಹೆಚ್ಚು ನೀರು ಕಟ್ಟಲಿಲ್ಲ ಎನ್ನುತ್ತಾರೆ ಬರೆಟ್ಟೋ. ಕೆರೆಯ ನೀರಿನ ಸಂಗ್ರಹದಿಂದ ಸುತ್ತಮುತ್ತಲ ಅಡಿಕೆ ತೋಟಗಳು ಈ ಬಾರಿ ಬೇಸಿಗೆಯಲ್ಲಿ ನೀರಿಲ್ಲದೆ ಸೊರಗುವುದು ತಪ್ಪುತ್ತದೆ. ನೀರೊಂದಿದ್ರೆ ಬೆಳೆಗೆ ರೋಗ ಬಾಧೆ ಇಲ್ಲದಿದ್ರೆ ನಾವು ನೆಮ್ಮದಿಯಿಂದ ಇರಬಹುದು ಎನ್ನುತ್ತಾರೆ ಅವರು. ಅದಕ್ಕೆ ಒಂದು 2,500 ಕಲ್ಲರು ಉಪಯುಕ್ತ ಆಗಿದೆ. ಮತ್ತು ಒಂದು ಸಿಮೆಂಟ್ 100 ಗೊಣಿ ಸಿಮೆಂಟ್, ಮತ್ತು ಅದಕ್ಕೆ ಬೇಕಾದ ತುಂಬಿಸಲಿಕ್ಕೆ 10-20 ಲೋಡು ಮುರ ಹೇಳ್ತಾರೆ, ಅದನ್ನು ಕೂಡ ಹಾಕಿ ನಾವು ಫೌಂಡೇಶನನ್ನು ಸರಿ ಮಾಡಿದ್ದೇವೆ. ದೊಡ್ಡ ಕಪ್ಪು ಕಲ್ಲು ಹಾಕಿ ಫೌಂಡೇಶನ್ ಹಾಕಿ ಅದರ ಮೇಲೆ ಕಟ್ಟಿ ಬಂದಿದ್ದೇವೆ. ಆದ್ದರಿಂದ ನೀರು ಸೋರಿಕೆ ಆಗುವ ಏನು ಅಪಾಯ ನಮಗೆ ಇಲ್ಲ ಇದರಲ್ಲಿ. ಮತ್ತು ಸೈಡಲ್ಲಿ ವಾಹನಗಳು ಈ ಕಡೆ ಬಾರದಂತೆ ನಾವು ಸ್ವಲ್ಪ ತಡೆಗೋಡೆಯನ್ನು ಕಟ್ಟಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಬೇಸಿಗೆದಲ್ಲಿ ಈ ಸಲ ನಮಗೆ ತುಂಬ ಲಾಸ್ಟ್ ಒಂದು ಮೇ ಎಂಡ್ ತನಕ ಬರುವ ಸಾಧ್ಯ ಇದೆ. ಅಂದರೆ ಮಾಡುವ ಮೊದಲು ಸಾಧಾರಣ ಒಂದು ಡಿಸೆಂಬರ್ ಎಂಡಿಗೆ ಅದು ಕಡಿಮೆ ಆಗ್ತಾಯಿತ್ತು, ಅಂದರೆ ತಳಮಟ್ಟದಲ್ಲಿ ಹೋಗ್ತಾಯಿತ್ತು. ಇವಾಗ ಸಾಧಾರಣ ಇದರಲ್ಲಿ ಒಂದು 15 ಫೀಟ್ ನೀರುಂಟು. ಇನ್ನಿರೋದು ಒಂದು 3 ತಿಂಗಳು 4 ತಿಂಗಳು ನಮಗೆ ಧಾರಾಳ ಸಾಕು ನೀರು. ಕುಡಿಲಿಕ್ಕೆ ಇಲ್ಲ. ಇದರಲ್ಲಿ ನೀರಿದ್ದರೆ ಎಲ್ಲರ ಬಾವಿಯಲ್ಲಿ ನೀರಿನ ಮಟ್ಟ ಏರ್ತಾ ಇರ್ತದೆ. ಸಾಧಾರಣ ಇಲ್ಲಿಂದ 2 ಕಿಲೋಮೀಟರ್ ತನಕ ಇದರ ಹೊಸರು ಹೋಗ್ತಾ ಇರ್ತದೆ ಸೈಡ್ ತೋಡಲ್ಲಿ. ಅಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ ಮಾಡಿ ಅವರು ಕಟ್ತಾ ಇರ್ತಾರೆ. ಅದು ಅವರ ಕೃಷಿಗೆ ಉಪಯೋಗಿಸ್ತಾ ಇದ್ದಾರೆ.